ಹೆಸರು ಗಿರೀಶ. ನಮ್ಮ ತಂದೆ ಹೆಸರು ಬಸವರಾಜು, ಮಂಜುಳಾ ಎಚ್ ಅಂತ ತಾಯಿ ಹೆಸರು. ನಾವು ಮೂಲತಃ ರಾಮನಗರ ಜಿಲ್ಲೆ ಕನಕಪುರ ತಾಲೂಕು ವೀರಪ್ಪಸಂದ್ರ ಗ್ರಾಮದವರು. ನಮ್ಮ ತಂದೆಗೆ ನಾವು ಅಕ್ಕ, ತಂಗಿ ಮತ್ತು ನಾನು 3 ಜನ ಮಕ್ಕಳಿರೋದು. ನಮ್ಮ ತಂದೆ ಚಿಕ್ಕ ವಯಸ್ಸಲ್ಲೇ ಎಕ್ಸ್ಪೈರ್ ಆಗಿದ್ದರು. ಆಮೇಲೆ ನಮ್ಮ ತಾಯಿ ಎಕ್ಸ್ಪೈರ್ ಆಗಿ ಒಂದು 10 ಇಯರ್ಸ್ ಬ್ಯಾಕ್ ಆಗಿದೆ. ನಮ್ಮದು ಎಜುಕೇಷನ್ ಬಂದು IIT ಮತ್ತು ಡಿಪ್ಲೊಮಾ ಹೋಲ್ಡರ್ ಆಗಿತ್ತು. IIT ಮತ್ತು ಡಿಪ್ಲೊಮಾ ಆದಾಗ ನನ್ನ ಮುಂದಿನ ಎಜುಕೇಷನ್ ಏನು ಅಂತ ನಾನು ರೂಪಿಸ್ಕೊಳ್ಳೋಣ ಅಂತ ಇದ್ದಾಗ ನನಗೆ ಒಂದು ಸ್ವಲ್ಪ ಅಲ್ಲಿ ಇಲ್ಲಿ ಕಾರ್ ಓಡಿಸಿದ ಅಭ್ಯಾಸ ಇತ್ತು. ಹಾಗೆ ಡ್ರೈವಿಂಗ್ ಸ್ಕೂಲಿಗೆ ಹೋಗಿ ಸ್ವಲ್ಪ ಕಲ್ತಿದ್ದೆ. ಅದರಿಂದ ಬ್ಯಾಡ್ಜು ಮತ್ತು DL ಎಲ್ಲ ಮಾಡಿಸ್ಕೊಂಡು ಡ್ರೈವಿಂಗ್ ಡಿಪಾರ್ಟ್ಮೆಂಟ್ಗೆ ಬಂದು ಒಂದು ಸ್ವಲ್ಪ ದಿವಸ ಮಾಡಿದೆ. ಡ್ರೈವರಾಗೆ ಮಾಡಿದೆ, ಓಲಾ ಊಬರಲ್ಲಿ ಮಾಡಿದೆ. ಓಲಾ ಊಬರಲ್ಲಿ ಮಾಡ್ತಾ ಇರುವಾಗ ಬೆಳಿಗ್ಗೆ ಸಂಜೆ ನೈಟು ಎಲ್ಲ ತುಂಬಾ ದುಡಿದ್ರು ತಿಂಗಳಿಗೆ ಒಂದು 10,000 ಉಳಿಸ್ಬೋದಾಗಿತ್ತು ಅಷ್ಟೇ. 10,000 ರೂಪಾಯಿ ಮೇಲೆ ಹೆಚ್ಚಿಗೆ ಉಳ್ಸೋಕ್ಕಾಯ್ತಾ ಇರಲಿಲ್ಲ. ಆವಾಗ ನನ್ನ ಮನ್ಸಿಗೆ ಅಂದಿದ್ದು ನಾನು ಒಂದು ಸ್ವಂತ ಕಾರ್ ಹಾಕೋಬೇಕು ಅಂತ ತುಂಬಾ ಆಸೆ ಇತ್ತು. ಆವಾಗ ಫೈನಾನ್ಸು ಅದು ಇದು ಅಂತ ಹೋದಾಗ್ಲೂ ತುಂಬಾ ಡೌನ್ ಪೇಮೆಂಟೇ 2.5 ಲಕ್ಷ 3 ಲಕ್ಷ ಕೇಳಿದ್ರು. ನಮ್ಮ ಮನೆ ಬಜೆಟ್ಗೆ ಅಷ್ಟೊಂದು ವರ್ಕೌಟ್ ಆಯ್ತಾ ಇರಲಿಲ್ಲ. ಅಷ್ಟೊಂದು 2.5 ಲಕ್ಷ ನಾವು ಉಣಿಸೋಕ್ಕಾಯ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನು ಡ್ರೈವರಾಗಿ ಇದು ಮಾಡ್ತಾ ಇರುವಾಗ ಯಾರೋ ಹಿಂಗೆ ಹೇಳೋರು, ಸಮಾಜ ಕಲ್ಯಾಣ ಇಲಾಖೆಯಿಂದ 5 ಲಕ್ಷ ಸಬ್ಸಿಡಿ ಕೊಡ್ತಾಯಿದ್ದಾರೆ ಅಂತ ಹೇಳಿದ್ರು. ಅದರಿಂದ ನಾನು ಐರಾವತ ಸ್ಕೀಮ್ಗೆ ಅಪ್ಲಿಕೇಶನ್ ಹಾಕಿದ್ದೆ. ನನ್ನ ಎಜುಕೇಷನ್ ಬೇಸ್ ಮೇಲೋ ಯಾವುದ್ರ ಬೇಸ್ ಮೇಲೋ ಸೆಲೆಕ್ಟ್ ಮಾಡಿದ್ದಾರೆ. ಅದರಿಂದ 5 ಲಕ್ಷ ನಾನು ಸಬ್ಸಿಡಿ ತೊಗೊಂಡು ನನ್ನ ಸ್ವಂತ ಕಾರ್ನ ತೊಗೊಂಡಿದ್ದೀನಿ. ನನ್ನ ಕನಸಿನ ಕಾರ್ನ ತೊಗೊಂಡಿದ್ದೀನಿ. ಇದೇ ನನ್ನ ಬೆನ್ನೆಲುಬಾಗಿ ನಿಂತಿದೆ, ನನ್ನ ಶಕ್ತಿಯಾಗಿ ನಿಂತಿದೆ. ಇದರಿಂದ ನನ್ನ ಜೀವನ ರೂಪಿಸ್ಕೊಂಡಿದ್ದೀನಿ. ಇದರಿಂದ ನನ್ನ ಆದಾಯ ಗಳಿಕೆಯೂ ಹೆಚ್ಚಾಗಿದೆ. ಮೊದಲಿನಿಗಿಂತ ಇವಾಗ ನಾನು ತುಂಬ ಬೆಟರಾಗಿದ್ದೀನಿ. ನಾನು ಫಸ್ಟು ಪ್ರೈವೇಟಾಗಿ ಕೆಲಸ ಮಾಡ್ತಾ ಇರುವಾಗ ಒಬ್ಬರು ಕೈ ಕೆಳಗಡೆ ಕೆಲಸ ಮಾಡ್ತಾಯಿದ್ದೆ. ಇವಾಗ ನನ್ನ ಸ್ವಂತ ದುಡಿಮೆಯಿಂದ ನಾನು ಬದುಕ್ತಾ ಇದ್ದೀನಿ ಅನ್ನೋ ಖುಷಿ ನನ್ನಲ್ಲಿದೆ. ಈ ಒಂದು ಐರಾವತ ಯೋಜನೆಯನ್ನು ಎಲ್ಲ ಯುವತಿಯರು ಸದೃಢರಾಗಿ ತೆಗೆದುಕೊಂಡು ಮುಂದೆ ಬನ್ನಿ. ಈ ಕಾರನ್ನು ಶಕ್ತಿಯಂತಾಗಿ ಕೊಟ್ಟಿರುವಂತಹ ವಾಲ್ಮೀಕಿ ನಿಗಮ ಮತ್ತು ಸಮಾಜ ಕಲ್ಯಾಣ ಇಲಾಖೆಗಳಿಗೆ ತುಂಬ ಹೃದಯದ ಧನ್ಯವಾದಗಳು.